ಮಂಗಳೂರಿನ ಕೋಡಿಕಲ್ ಶ್ರೀ ಕುರುವಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವ ಸಂಭ್ರಮದಿಂದ ನಡೆಯುತ್ತದೆ. ರವಿವಾರದಂದು ಚಂಡಿಕಾ ಯಾಗ, ಶುದ್ಧ ಚೌತಿ ಮತ್ತು ಲಲಿತಾ ಪಂಚಮಿ ಪೂಜಾ ಕಾರ್ಯಕ್ರಮ ನಡೆದವು. ಕಾರ್ಣಿಕ ಕ್ಷೇತ್ರವಾಗಿರುವ ಮಂಗಳೂರಿನ ಶ್ರೀ ಕುರುವಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವದ ಸಂಭ್ರಮ. ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ದೇರೆಬೈಲು ವಿಠಲದಾಸ ತಂತ್ರಿವರ್ಯರ ನೇತೃತ್ವದಲ್ಲಿ ನವರಾತ್ರಿ ಮಹೋತ್ಸವ ನಡೆಯುತ್ತಿದ್ದು, ರವಿವಾರದಂದು ಶುದ್ಧ ಚೌತಿ ಮತ್ತು ಲಲಿತಾ ಪಂಚಮಿ, ದ್ವಾದಶ ನರಿಕೇಳ ಗಣಯಾಗ ಹಾಗೂ ಚಂಡಿಕಾ ಯಾಗ ನೆರವೇರಿತು. ಇನ್ನು ಕಾವೂರಿನ ಜೀವಿತ ಜಗದೀಪ್ ಶೆಟ್ಟಿ ಮಕ್ಕಳು ಮತ್ತು ಕುಟುಂಬಸ್ಥರು ಸೇವಾಕರ್ತರ ಮೂಲಕ ಚಂಡಿಕಾ ಯಾಗ ನೆರವೇರಿತು. ದೇವರಿಗೆ ಮಹಾಪೂಜೆ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದವು. ಈ ವೇಳೆ ಹಲವಾರು ಮಂದಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದುಕೊಂಡರು. ಶರನ್ನವರಾತ್ರಿಯ ಪರ್ವಕಾಲ ಶರದೃತುದ ಮರ್ಪಣ ಆ ಪಾಡ್ಯತಿಥಿಗೆ ಶುಕ್ಲ ಪಕ್ಷದ ಪಾಡ್ಯತಿಥಿದ ಪುಲ್ಯಕಾಂಡ ಸೂರ್ಯೋದಯಾಪಿನ ಆಜಿಗಂಟೆ ಇರುವ ನಿಮಿಷಗೂ ದೇವತಾ ಸನ್ನಿಧಾನಡು ಕೊಪ್ಪರಿಗೆ ನೇರ ಒಂದು ನಮ್ಮ ನವರಾತ್ರಿ ಪೂಜೆಯ ಸುರುಮಲ್ಪುನ ಅಂಚಿನ ಪದ್ಧತಿ. ಇನ್ನಿತ ದಿನಕ್ಕೂ 4ನೇ ಪೂಜೆ ಒಟ್ಟಿಗೆ ತಿಥಿ ಪ್ರಕಾರ ಚೌತಿಯುಕ್ತ ಪಂಚಮಿ ಆಯಿಂಚಿ ವಿಶೇಷವಾದ ಚೌತಿದಾನಿ ದೇವರಿಗೆ ಪದರಾಡುತ್ತಾರಾದ ಗಣಪತಿ ಹೋಮನ್ನ ಅವೇ ರೀತಿಯಾದ ಪಂಚಮಿದಲ್ಲಿ ಕೂಡ ಈ ಜಾಗದ ಚಂಡಿಕಾ ಯಾಗಲ ಮಲ್ಪನ ಅಂಚಿನ ವಾಡಿಕೆ ವಿಶೇಷವಾದ ವರ್ಷ ಗುರಿ ಈ ಸೇವಾಕರ್ತಿರನ್ನು ಉಪ್ಪೇರಿ ಸರ್ತಿ ಆ ಜಗದೀಪ್ ಕ್ಷೇತ್ರದಲ್ಲಿ ಕೊಡು ಇನ್ನಿತ ದಿನ ಆ ಲಲಿತಾಂಬಿಕೆಯ ಉದ್ದೇಶವಾದ ಚಂಡಿಕಾ ಮಹಾಯಾಗನ್ನ ಸಂದಾಯ ಮಾಡ್ತೀರಿ. ಈ ಜಾಗ ಅನೇಕ ರೀತಿಯ ಭಕ್ತಿಯರ ನಾಲ್ಕು ಮಾತ ಬರೊಂದುಲ್ಲಿರಿ ಆತ್ಮ ಇಷ್ಟಾರ್ಥನ ಮಾತ ದೇವರ ಅನುಗ್ರಹ ಮತ್ತೊಂದುಲ್ಲಿರಿ ಅವತ್ತವಲ್ಲ ಕಮಿಟಿದಾಗ ಮಾತ ಸೇರಿದು ಮಲ್ಲ ಮಟ್ಟದ ಯೋಜನೆಗೆ ಕೈಪಾರ್ತೀರಿ ಅವಲ ಈ ಜಾಗ ಮರಿಪಿನಂಜಿನ ಭಕ್ತಿಯರ ನಾಲ್ಕು ಬೋಡಾಬಿನಂಜಿನ ಅನ್ನದಾನ ಬೋಡಾಬಿನಂಜಿನ ವ್ಯವಸ್ಥೆಗೆ ಸಭಾಭವನ ಇಂಚಿನ ಮಾತ ಕಾರ್ಯಕ್ರಮ ಈಗ ಮಲ್ಲ ದುಡ್ಡು ಮಾತ ಬೋಡಾವು ದೇವರನ್ನ ಆಶೀರ್ವಾದದೊಟ್ಟಿಗೆ ಭಕ್ತಿಯರ ನಾಲ್ಕು ಮಾತನಿ ಕೈಗೂಡ ಎರಡ ಐನಾಥ ಬೇಗ ಕೆಲಸಲ ಪೂರ್ಣವು ಅನ ಅವತ್ತ ಒಂದೆ ಈ ಜಾಗ ಇವತ್ತು ನಿರ್ಮಲ ಮನಸ್ಸು ದೇವರಡ ಏರು ಪ್ರಾರ್ಥನೆ ಮಾಡ್ತಾರೆ ಆತ್ಮ ಇಷ್ಟಾರ್ಥ ಮಾತ್ರ ನೆರವೇರುತ್ತಾ ಉಂಟು. ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಧನ ಕನಕ ವಸ್ತುವಾಹನ ಸಕಲ ಸನ್ಮಂಗಲಾದಿನ ಈ ಜಾಗಡ ದೇವರ ಸುಮಾರು ಜನಕ್ಕೆ ಅನುಗ್ರಹ ಮಾಡ್ತಿದ್ದೇವೆ. ನನ್ನ ಮೇಲ್ಕಾಲೊಡ್ಲ ಈ ಜಾಗ ಬರಕಿನ ಭಕ್ತಿಯರ ನಾಲ್ಕು ಮಾತ ಅಭೀಷ್ಟನ್ ದೇವರ ಅನುಗ್ರಹ ಮಲ್ಪೇರು ಅನೇರ್ದವರ ಆತ ಭಕ್ತಿಯರ ನಾಲ್ಕು ಈ ಜಾಗ ಬದದು ಆ ದೇವರನ್ನ ದರ್ಶನ ಪಡೆಯಾಡು. ಈ ವೇಳೆ ಆಡಳಿತ ಮುಕ್ತೇಸರಾದ ಪಿ ಮಹಾಬಲ ಚೌಟ, ಮುಕ್ತೇಸರಾದ ಬಿಕೆ ಭಾಸ್ಕರ್, ಮೋಹನ್ ಶೆಟ್ಟಿ, ಸಂತೋಷ್ ಆಚಾರ್ಯ, ಗಿರಿರಾಜ್ ಕೋಟ್ಯಾನ್, ಜಗದೀಪ ಶೆಟ್ಟಿ, ರಮೇಶ್ ನಾಯ್ಕ್, ಶ್ರೀನಿವಾಸ್ ರಾವ್, ಚಂದ್ರಶೇಖರ್ ಕೆಎಸ್, ಪುಷ್ಪರಾಜ್ ಶೆಟ್ಟಿ, ಹರೀಶ್ ಕಲ್ಪಾವಿ, ಕಿರಣ್ ಜೋಗಿ, ಉಮಾನತ್ ಅಮೀನ್, ಉಮಪ್ಪ ಪೂಜಾರಿ, ಜ್ಞಾನವಿ ಆರ್ ಶೆಟ್ಟಿ, ವಿದ್ಯಾ ಜಿಆರ್, ದಯಾಮಣಿ ವಿ ಕೋಟ್ಯಾನ್ ಹಾಗೂ ಅರ್ಚಕ ವೃಂದ, ಸೇವಾ ಸಮಿತಿಯ ಸದಸ್ಯರು, ಎಕೆ ಫ್ರೆಂಡ್ಸ್ ಮತ್ತು ಕುರುವಂಬ ಸೇವಾ ಸಮಿತಿಯವರು ಸೇರಿದಂತೆ ಹಲವಾರು ಮಂದಿ ಈ ವೇಳೆ ಭಾಗಿಯಾಗಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.